ಸುಳ್ಯ ತಾಲೂಕಿನ ಆಲಟಿ ಗ್ರಾಮದ ಕೋಲ್ಚಾರು ಅಂಗನವಾಡಿ ಕೇಂದ್ರದ ಪಲ್ಲವಿ, ಪ್ರಗತಿ, ಪ್ರಜ್ವಲ್, ಪ್ರಕೃತಿ, ಶ್ರೀಶಕ್ತಿ ಸ್ವಸಹಾಯ ಗುಂಪುಗಳ 20ನೇ ವರ್ಷದ ವಾರ್ಷಿಕ ಮಹಾಸಭೆ ಹಾಗೂ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಗರ್ಭಿಣಿಯರ ಸೀಮಂತ ಕಾರ್ಯಕ್ರಮವು ಇತ್ತೀಚೆಗೆ ಕೋಲ್ಚಾರು ಶ್ರೀ ಶಾರದಾಂಬಾ ಸಭಾಭವನದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೋಲ್ಚಾರು ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕಿ ಜಲಜಾಕ್ಷಿಯವರು ನೆರವೇರಿಸಿದ್ರು. ಬಳಿಕ ಅವರು ವಿಶ್ವ ಮಹಿಳಾ ದಿನದ ಬಗ್ಗೆ ಮಾತನಾಡಿದ್ರು. ಗ್ರಾಮ ಪಂಚಾಯತ್ ಸದಸ್ಯರಾದ ಶಂಕರಿ ಕೊಲ್ಲರಮೂಲೆ, ಗೀತಾ ಕೋಲ್ಚಾರ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. ಶಿಶು ಅಭಿವೃದ್ಧಿ ಯೋಜನಾ ಸುಳ್ಯ ಇದರ ಮೇಲ್ವಿಚಾರಕರಾದ ದೀಪಿಕಾ ಅವರು ಇಲಾಖೆಯ ಯೋಜನೆ ಹಾಗೂ ಗುಂಪು ಚಟುವಟಿಕೆಯ ಬಗ್ಗೆ ವಿವರಿಸಿದ್ರು. ಗುಂಪುಗಳ ಲೆಕ್ಕ ಪರಿಶೋಧಕರಾದ ಕರುಣಾಕರ್ ಹಾಸ್ಪಾರಿಯವರು 20 ವರ್ಷಗಳಿಂದ ಲೆಕ್ಕ ಪರಿಶೋಧಕರಾಗಿ ಸೇವೆ ಸಲ್ಲಿಸುತ್ತಿರುವುದರಿಂದ ಅವರನ್ನ ಈ ಸಂದರ್ಭದಲ್ಲಿ 4 ಗುಂಪುಗಳ ವತಿಯಿಂದ ಅಭಿನಂದಿಸಲಾಯಿತು. ನಂತರ ಅವರು ಗುಂಪುಗಳಿಗೆ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಬ್ಯಾಂಕಿನ ಆಪ್ತ ಸಮಾಲೋಚಕಿ ಸುಜಾತಾ ಅವರು ಬ್ಯಾಂಕಿನ ವ್ಯವಹಾರದ ಬಗ್ಗೆ ತಿಳಿಸಿದ್ರು. ಆರೋಗ್ಯ ಸಂರಕ್ಷಣಾಧಿಕಾರಿ ಮಧುಶ್ರೀ ಅವರು ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಗರ್ಭಿಣಿ ಶ್ರೀಮತಿ ವಿನುತಾ ದನುಕೋಲ್ಚಾರ್ ಅವರನ್ನ ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತೃಪ್ತಿ ಶ್ರೀಶಕ್ತಿ ಗೊಂಚಲಿನ ಅಧ್ಯಕ್ಷರಾದ ವಾಣಿ ಬಳ್ಳಿಯಾಡಿಯವರು ವಹಿಸಿದ್ರು. ವೇದಿಕೆಯಲ್ಲಿ ಬಾಲ ವಿಕಾಸ ಸಮಿತಿಯ ಅಧ್ಯಕ್ಷೆ ಪ್ರೇಮಲತಾ ಕೋಲ್ಚಾರು, ಸಿಎಚ್ಒ ಅನಿತಾ ಡೈನಾ ಡಿಸೋಸಾ, 4 ಸಂಪುಟಗಳ ಅಧ್ಯಕ್ಷರು ಉಪಸ್ಥಿತರಿದ್ದರು. 4 ಸಂಘಗಳ ವಾರ್ಷಿಕ ವರದಿಯನ್ನ ಸೌಮ್ಯ ಕೊಯ್ಂಗಾಜಿಯವರು ವಾಚಿಸಿದ್ರು. ಹಾಗೂ ಲೆಕ್ಕಪತ್ರವನ್ನ ವಾರಿಜಾ, ಅಶ್ವಿತಾ, ರೇಣುಕಾ, ಹೇಮಾವತಿಯವರು ಮಂಡಿಸಿದ್ರು. ಪ್ರಾರ್ಥನೆಯನ್ನ ದಮಯಂತಿ ಕೋಲ್ಚಾರು ನೆರವೇರಿಸಿದ್ರು. ಶೀಲಾವತಿ ಕಣಕೂರು ಸ್ವಾಗತಿಸಿದ್ರು. ಅಂಗನವಾಡಿ ಕಾರ್ಯಕರ್ತಿ ರತ್ನಾವತಿ ವಾಲ್ತಾಜಿಯವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಚಂಚಲಾಕ್ಷಿ ಹಾಸ್ಪರಿಯವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಪವಿತ್ರ ಪಾಲರು ವಂದಿಸಿದ್ರು. ಈ ಸಂದರ್ಭದಲ್ಲಿ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಯಿತು. ಆಶಾ ಕಾರ್ಯಕರ್ತೆಯರಾದ ಶಾಲಿನಿ ಮತ್ತು ಶಂಕರಿಯವರು ಸಹಕರಿಸಿದ್ರು. ಗುಂಪಿನ ಎಲ್ಲ ಸದಸ್ಯರುಗಳು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಸುಳ್ಯ.